ಕಾಸರಗೋಡು ಜಿಲ್ಲೆಯ ಕುಂಬಳೆ ಸೀಮೆಯ ಅಡೂರು, ಮದೂರು, ಕಾವು, ಕನಿಪುರ 4 ಸೀಮಾ ದೇವಸ್ಥಾನಗಳು. 5ನೇ ಸ್ಥಾನ ಪೆರಡಾಲ ಶ್ರೀ ಉದನೇಶ್ವರ ದೇವಸ್ಥಾನ. ಬದಿಯಡ್ಕದ ಪೇಟೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ವರದಾ ನದಿಯ ತಟದಲ್ಲಿ ನೆಲೆಯಾಗಿರುವಂತಹ ಪೆರಡಾಲ ಶ್ರೀ ಉದನೇಶ್ವರ ದೇವರ ಜೀರ್ಣೋದ್ಧಾರ ಕಾರ್ಯಗಳು ಕಳೆದ 3 ವರ್ಷಗಳಿಂದ ಅಂದಾಜು 3.5 ಕೋಟಿ ವೆಚ್ಚ ಖರ್ಚು ಮಾಡಿ ಈಗಾಗಲೇ ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಗಳು ಕೊನೆಯ ಹಂತದಲ್ಲಿದೆ. ಈಗಾಗಲೇ ಬ್ರಹ್ಮಕಲಶೋತ್ಸವದ ಸಿದ್ಧತೆಗಳು ಪ್ರಾರಂಭಗೊಂಡಿರುತ್ತದೆ. ಪೆರಡಾಲ ಶ್ರೀ ಉದನೇಶ್ವರ ದೇವಸ್ಥಾನ ಅಂದಾಜು 12ನೇ 13ನೇ ಶತಮಾನದ ಮಧ್ಯಭಾಗದಲ್ಲಿ ಕುಂಬಳೆ ರಾಜರು ಕದಂಬ ವಂಶ ಬಹಳ ವೈಭವದಿಂದ ಮೆರೆಯುತ್ತಿದ್ದಂತಹ ಆ ಕಾಲಘಟ್ಟದಲ್ಲಿ ಅವರು ನಿರ್ಮಿಸಲ್ಪಟ್ಟ ದೇವಸ್ಥಾನವಾಗಿರ್ತದೆ ಪೆರಡಾಲ ಶ್ರೀ ಉದನೇಶ್ವರ ದೇವಸ್ಥಾನ, ಶಿವ ದೇವಾಲಯ. ಆ ಸಂದರ್ಭದಲ್ಲಿ ರಾಜರು ಕ್ರಮೇಣ ಮಾಯಿಪಾಡಿ ರಾಜರ ಪ್ರಮುಖ ಒಂದು ದೇವರಾಗಿರ್ತಾರೆ, ಪಟ್ಟದ ಆರಾಧ್ಯ ದೇವರಾಗಿದ್ದಾರೆ ಶ್ರೀ ಉದನೇಶ್ವರ ದೇವರು. ಮಾಯಿಪಾಡಿ ರಾಜರು ಬಳಿಕ ಕೊಡ್ಯಮ್ಮೆ ರಾಜರ ಆಳ್ವಿಕೆಯಲ್ಲಿ ಕ್ಷೇತ್ರದ ಆಡಳಿತ ನಡೆಯುತ್ತಾ ಇತ್ತು. ತದ ಬಳಿಕ ಪಟ್ಟಾಜ ಮನೆತನದವರು, ಪೆರಡಾಲ ಗುತ್ತಿನವರು, ಕೊಳತ್ತಾಯ ಮನೆತನವರು ಆಡಳಿತವನ್ನು ಮುಂದುವರಿಸಿಕೊಂಡು ಹೋದರು. ಬಳಿಕ ಶ್ರೀ ಕ್ಷೇತ್ರವು ಕೇರಳ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿರುತ್ತದೆ. ಸೇವಾ ಸಮಿತಿಯ ಸಹಕಾರದೊಂದಿಗೆ ದೇವಸ್ಥಾನದ ನಿತ್ಯ ನೈಮಿತ್ಯ ಕಾರ್ಯಗಳು ನಡೆಯುತ್ತಿದೆ. ಶ್ರೀ ಉದನೇಶ್ವರ ದೇವರು ಪ್ರಮುಖ ದೇವರು. ಬಳಿಕ ಸಹಪರಿವಾರ ದೇವರಾಗಿ ಕುಟ್ಟಿ ಶಾಸ್ತಾರ ಕುಟ್ಟಿ ಜಾತ ವಿಶೇಷ ಏನಂದ್ರೆ ಕುಟ್ಟಿ ಜಾತನಿಗೆ ಪಡೆ ಸಮರ್ಪಣೆ. ಈ ಒಂದು ಪಡೆ ಸಮರ್ಪಣೆ ವಿಶೇಷ ಅಂದ್ರೆ ನಮ್ಮ ಯಾವ್ದಾದ್ರು ವಸ್ತುಗಳು ಕಳ್ಕೊಂಡ್ರೆ ನಾವು ಕುಟ್ಟಿ ಜಾತನಿಗೆ ಪಡೆ ಹಾಕ್ತೇನೆ, ಪಡೆ ಸಮರ್ಪಣೆ ಮಾಡ್ತೇವೆ ಅಂತ ಹೇಳಿ ಅದೆಷ್ಟೋ ಭಕ್ತರು ತಮ್ಮ ವಸ್ತುಗಳನ್ನು ಕಳೆದುಕೊಂಡ ವಸ್ತುಗಳನ್ನು ಮರಳಿ ಪಡೆದ ಉದಾಹರಣೆಗಳು ಅದೆಷ್ಟೋ ಇದೆ. ಈ ಒಂದು ಸಂದರ್ಭದಲ್ಲಿ ಹಲವು ಭಕ್ತರು, ಬಹುಶಃ ನಮ್ಮ ಪುತ್ತೂರಿನ ಭಕ್ತರು ಇರಬಹುದು, ವಿಟ್ಲ, ಸುಳ್ಯ, ಮಂಗಳೂರು ಭಕ್ತರು, ಅದೆಷ್ಟೋ ಭಕ್ತರು ಬಂದು ತಮ್ಮ ಅನುಭವವನ್ನು ಹಂಚಿಕೊಂಡಿರ್ತಾರೆ. ಅವರಿಗೆ ಅನುಭವ ವೇದ್ಯ ವಿಚಾರವಾಗಿರ್ತದೆ. ಅದೇ ರೀತಿ ಜೀರ್ಣೋದ್ಧಾರ ಕಾರ್ಯಗಳು ಕೊನೆಗೊಂಡು ಈಗಾಗಲೇ ಬ್ರಹ್ಮಕಲಶೋತ್ಸವದ ಸಿದ್ಧತೆಗಳು ಪ್ರಾರಂಭಗೊಂಡಿದೆ. ಏಪ್ರಿಲ್ 17ರಿಂದ ಪ್ರಾರಂಭಗೊಂಡು 28ರವರೆಗೆ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಹು ವಿಜೃಂಭಣೆಯಿಂದ ನಡೆಯಲಿರುವುದು. ಅಂದಾಜು 3 ರಿಂದ 3.5 ಲಕ್ಷ ಭಕ್ತರು 11 ದಿವಸಗಳಾಗಿ ಬರುವ ನಿರೀಕ್ಷೆ ಇದೆ. ಎಡನೀರು ಮಠಾಧೀಶರಾದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತೀ ಸ್ವಾಮೀಜಿಯವರ ಗೌರವ ರಕ್ಷಾಧಿಕಾರಿ ಅವರ ಆಶೀರ್ವಾದದೊಂದಿಗೆ ದೈವಜ್ಞರಾದ ವೆಂಕಟರಮಣ ಭಟ್ ಚಾಲಕೋಡು ಅವರ ನಿರ್ದೇಶನ ಪ್ರಕಾರ ಶ್ರೀ ಕ್ಷೇತ್ರದ ಆಚಾರ್ಯರಾದ ರವಿಶತಂತ್ರಿ ಕುಂಟಾರು ಅವರ ನೇತೃತ್ವದಲ್ಲಿ ಧರ್ಮಾಧಿಕಾರಿ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ವಾಸ್ತುಶಿಲ್ಪಿ ಶ್ರೀ ಕೃಷ್ಣ ಪ್ರಸಾದ್ ಮುನಿಯಂಗಲ ಅವರ ವಾಸ್ತು ಪ್ರಕಾರ ಶ್ರೀ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಗಳು ಏಪ್ರಿಲ್ 17ರಿಂದ ತೊಡಗಿ ಏಪ್ರಿಲ್ 28ರವರೆಗೆ ನಡೆಯಲಿರುವುದು. ಏಪ್ರಿಲ್ 17ರಂದು ಪ್ರಾತಃ ಕಾಲ ಗಣಪತಿ ಹವನದೊಂದಿಗೆ ಆನೆಮಜಲು ಅನುವಂಶಿಕ ಮುಕ್ತೇಶ್ವರಾದ ಶ್ರೀ ಸತ್ಯನಾರಾಯಣ ಭಟ್ ಅವರ ದಿವ್ಯಹಸ್ತದಿಂದ ಉಗ್ರಾಣ ಮುಹೂರ್ತ ನಡೆದು ಬಳಿಕ ಬದಿಯಡ್ಕ ಶ್ರೀ ಕೆಡಿಂಜಿ ಮಹಾವಿಷ್ಣು ಕ್ಷೇತ್ರದಿಂದ ಹೊರಟು ಬದಿಯಡ್ಕ ಪೆರಡಾಲಗುತ್ತು ಶ್ರೀ ಕಿನ್ನಿಮಾನಿ ಪೂಮಾನಿ ದೈವಸ್ಥಾನ, ಬದಿಯಡ್ಕ ರಾಜಮಾರ್ಗವಾಗಿ ಮಧ್ಯಾಹ್ನ 12:30 ಗಂಟೆಗೆ ಶ್ರೀ ಕ್ಷೇತ್ರವನ್ನು ತಲುಪಲಿದೆ. 18ನೇ ತಾರೀಕು ಶ್ರೀ ಕ್ಷೇತ್ರದ ಆಚಾರ್ಯದ ರವಿಶತಂತ್ರಿ ಕುಂಟರ್ ಅವರ ಆಗಮನ, ಪೂರ್ಣ ಕುಂಭ ಸ್ವಾಗತ. ಬಳಿಕ ಶ್ರೀ ಕ್ಷೇತ್ರ ನಿರ್ಮಿಸಲ್ಪಟ್ಟಂತ ನೂತನ ನವೀಕರಿಸಿದ ರಾಜಗೋಪುರ, ರಾಜಾಂಗಣ ಮೇಲ್ಚಾವಣಿ,
ಶಿವಾಮೃತಂ ಶಾಶ್ವತ ಭೋಜನ ಶಾಲೆ ಲೋಕಾರ್ಪಣೆ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಡನೀರು ಸಂಸ್ಥಾನಂ ಅವರ ದಿವ್ಯ ಹಸ್ತದಿಂದ ಲೋಕಾರ್ಪಣೆಗೊಂಡು ಈ ಸಂದರ್ಭದಲ್ಲಿ ಹಲವು ಧಾರ್ಮಿಕ, ರಾಜಕೀಯ, ಸಾಂಸ್ಕೃತಿಕ ನೇತಾರರು ಪಾಲ್ಗೊಳ್ಳುವರು. 23ನೇ ತಾರೀಕು ಪ್ರಾತಃ ಕಾಲ 7:40ರಿಂದ 9:30 ಮಧ್ಯೆ ವೃಷಭ ಲಗ್ನ ಸುಮುಹೂರ್ತದಲ್ಲಿ ಶ್ರೀದೇವರ ಪ್ರತಿಷ್ಠೆ. ಪೂರ್ವಾಹ್ನ 4ರಿಂದ 108 ತೆಂಗಿನಕಾಯಿಯ ಗಣಪತಿ ಹೋಮ ಪ್ರತಿಷ್ಠಾಪನೆ. ಬಳಿಕ 26ರಂದು ಪೂರ್ವಾಹ್ನ 5ರಿಂದ ಗಣಪತಿ ಹವನ, ಉದ್ಘಾಟನೆ, ಶಾಂತಿ, ಪ್ರಾಯಶ್ಚಿತ್ತ, ತತ್ವಹೋಮಗಳ ಕಲಶಾಭಿಷೇಕ. ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ಶಂಕರಾಚಾರ್ಯ ಮಹಾಸಂಸ್ಥಾನಂ ಶ್ರೀಮದ್ ಎಡನೀರು ಮಠ ಪರಂ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಶಾಸ್ತ್ರ ಕಲಶಾಭಿಷೇಕ, ಬ್ರಹ್ಮ ಕಲಶಾಭಿಷೇಕ. ಬಳಿಕ 11:30ಕ್ಕೆ ಪರಂ ಪೂಜ್ಯ ಶ್ರೀ ಶ್ರೀ ಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಶ್ರೀ ಸಂಸ್ಥಾನ ಗೋಕರ್ಣ ಶ್ರೀ ರಾಮಚಂದ್ರಾಪುರ ಮಠ ಇವರ ಆಗಮನ, ಪೂರ್ಣಕುಂಭ ಸ್ವಾಗತ ಆಶೀರ್ವಚನ. ಅದೇ ರೀತಿ ಪ್ರತಿ ದಿವಸವೂ 4 ಗಂಟೆಗೆ ಸಾಯಾಹ್ನ ಧಾರ್ಮಿಕ ಸಭೆ. ಈ ಧಾರ್ಮಿಕ ಸಭೆಯಲ್ಲಿ ಎಲ್ಲ ದಿವಸ ನಡೆಯುವಂತಹ ಧಾರ್ಮಿಕ ಸಭೆಯಲ್ಲಿ ಯತಿವರಿಯರು ಪಾಲ್ಗೊಳ್ಳಲಿದ್ದಾರೆ. ವಿವಿಧ ರಾಜಕೀಯ ನೇತಾರರು, ಕರ್ನಾಟಕ, ಕೇರಳದ ವಿವಿಧ ವಿಧಾನಸಭಾ ಕ್ಷೇತ್ರದ MLAಗಳು, ಲೋಕಸಭಾ ಕ್ಷೇತ್ರ ಸಂಸದರುಗಳು, ರಾಜಕೀಯ ಧಾರ್ಮಿಕ ಪ್ರವಚನಕಾರರು, ವಿವಿಧ ಸಾಂಸ್ಕೃತಿಕ ನೇತಾರರು ಈ ಒಂದು ಧಾರ್ಮಿಕ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದೇ ರೀತಿ ದಿನನಿತ್ಯ ಪ್ರಾತಃ ಕಾಲ ತೊಡಗಿ ಉಪಹಾರ, ಮಧ್ಯಾಹ್ನ ಭೋಜನ, ಸಾಯಂಕಾಲ ಉಪಹಾರ ವ್ಯವಸ್ಥೆ, ರಾತ್ರಿ ಭೋಜನ ವ್ಯವಸ್ಥೆ ಏರ್ಪಡಿಸಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಎಲ್ಲ ನಮ್ಮ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಉಪಸಮಿತಿಗಳು ಆಯಾಯ ಜವಾಬ್ದಾರಿಗಳನ್ನು ಅವರು ನಿರ್ವಹಿಸ್ತಾ ಇದ್ದಾರೆ. ಎಲ್ಲ ಉಪಸಮಿತಿಯ ನೇತೃತ್ವದಲ್ಲಿ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ 2 ವೇದಿಕೆಯಲ್ಲಾಗಿ, 1ನೇ ವೇದಿಕೆ ನಟರಾಜ ವೇದಿಕೆ, 2ನೇ ವೇದಿಕೆ ಕೈಲಾಸ ವೇದಿಕೆ, ಸುಮಾರು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿರುವುದು. ಅದೇ ರೀತಿ ಭಜನಾ ವೇದಿಕೆ, ಅಲ್ಲಿ ಕೂಡ ಪ್ರಾತಃ ಕಾಲದಿಂದ ವಿವಿಧ ಭಜನಾ ಮಂಡಳಿಯಿಂದ ಭಜನೆ, ಸಾಯಂಕಾಲ ರಾತ್ರಿ 8 ಗಂಟೆವರೆಗೆ ಭಜನಾ ಕಾರ್ಯಕ್ರಮ ಮುಂದುವರಿಯುವುದು. ಈ ಸಂದರ್ಭದಲ್ಲಿ ನಡೆಯುವಂತ ಈ ಐತಿಹಾಸಿಕ 22 ವರ್ಷಗಳ ಬಳಿಕ ಶ್ರೀ ಉದನೇಶ್ವರ ದೇವಸ್ಥಾನ ಬ್ರಹ್ಮಕಲಶ ನಡೆಯುತ್ತಿದೆ. 1962 ನಂತರ ಯಾವುದೇ ರೀತಿಯ ಜೀರ್ಣೋದ್ಧಾರ ಕಾರ್ಯಗಳು ನಡೆಯದೆ 2 ಕಾಲಘಟ್ಟದಲ್ಲಿ ಬ್ರಹ್ಮಕಲಶ ನಡೆದಿತ್ತು. ನಮಗೆ ತಿಳಿದಿರುವ ಪ್ರಕಾರ, ಇತಿಹಾಸದ ಪ್ರಕಾರ 1961, 1992, 2004ರಲ್ಲಿ ಕೊನೆಯ ಒಂದು ಬ್ರಹ್ಮಕಲಶ ನಡೆದಿತ್ತು. ಈಗ 22 ವರ್ಷಗಳ ಬಳಿಕ ಬ್ರಹ್ಮಕಲಶೋತ್ಸವದ ಆ ಐತಿಹಾಸಿಕ ಅಂತ ಕ್ಷಣಕ್ಕೆ ನಾವೆಲ್ಲರೂ, ಎಲ್ಲ ಭಕ್ತರು, ಆ ಉದನೇಶ್ವರನ ಕುಟ್ಟಿಜಾತನ ಭಕ್ತರು ಕಾತುರದಿಂದ ಕಾಯ್ತಿರುವಂತ ದಿನಗಳು ಇನ್ನು ಕೇವಲ 11 ದಿವಸಗಳು ಮಾತ್ರ. ಈ ಸಂದರ್ಭದಲ್ಲಿ ಎಲ್ಲ ಭಕ್ತರನ್ನು ಕೂಡ ಕ್ಷೇತ್ರ ಪರವಾಗಿ ಆಮಂತ್ರಿಸುತ್ತಾ, ಎಲ್ಲ ಭಕ್ತರು, ನಮ್ಮ ಈ ಕಡೆ ಪುತ್ತೂರು ಕಡೆ ತುಂಬಾ ಭಕ್ತರಿದ್ದಾರೆ. ಅದೇ ರೀತಿ ವಿಟ್ಲ, ಆ ಒಂದು ಉದ್ದೇಶವನ್ನು ನಾವು ಈ ಕಡೆ ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ಕರೆದಿದ್ದೇವೆ. ಅದ ಕಾರಣ ಎಲ್ಲ ಭಕ್ತರನ್ನು ಕೂಡ ಕ್ಷೇತ್ರ ಪರವಾಗಿ ಆಮಂತ್ರಿಸುತ್ತಾ ತನುಮನದನಗಳಿಂದ ಸಹಕರಿಸಬೇಕಾಗಿ ಮತ್ತೊಮ್ಮೆ ವಿನಂತಿಸ್ತಾ ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ಉದನೇಶ್ವರ ಎನ್ನುವಂತಹ ಹೆಸರು ಅದು ನಮ್ಮ ಈ ಆಸುಪಾಸಿನಲ್ಲಿ ಬಹುಶಃ ತೀರಾ ವಿರಳ. ಗೊತ್ತಿರುವ ಹಾಗೆ ಪೆರಡಾಲದಲ್ಲಿ ಮಾತ್ರ ಆ ಉದನೇಶ್ವರ ಎನ್ನುವಂತಹ ದೈವ ಸಾನ್ನಿಧ್ಯ ನೆಲೆಯಾಗಿರುವಂಥದ್ದು. ಇದರ ಇತಿಹಾಸವನ್ನು ನಮ್ಮ ಹಿರಿಯರಿಂದ ಬಂದಂತಹ ರೀತಿಯಲ್ಲಿ ಅವಲೋಕಿಸುವುದಾದ್ರೆ, ಉದನ ಎನ್ನುವಂತಹದ್ದು ನೀರಿಗೆ ಸಂಬಂಧಿಸಿದ್ದ ಎನ್ನುವಂತಹ ರೀತಿಯಲ್ಲಿಯೂ ಕೂಡ ಹೇಳ್ತಾರೆ. ಅದೇ ರೀತಿ ಜೀವಾತ್ಮನನ್ನು ಪರಮಾತ್ಮನಲ್ಲಿ ಲೀನವಾಗಿಸುವಂತಹ ದೇವರು ಎನ್ನುವಂತಹ ಒಂದು ವಿಶ್ಲೇಷಣೆಯು ಕೂಡ. ಉದನ ಅಂದ್ರೆ ನೀರು ಎನ್ನುವಂತಹ ಅರ್ಥ ಉಂಟು. ಜಲ ಸಂಸ್ಕೃತ ಇರ್ಬೇಕು.
ಉದನ ಪ್ಲಸ್ ಉದನ ಪ್ಲಸ್ ಈಶ್ವರ. ಉದನ ಪ್ಲಸ್ ಈಶ್ವರ ಅಂತ ಹೇಳುವುದನ್ನು ಉದನೇಶ್ವರ ಆಗ್ತದೆ. ಜೀವಾತ್ಮನನ್ನು ಉದ್ಧರಿಸಿ ಪರಮಾತ್ಮನಲ್ಲಿ ಲೀನವಾಗಿಸುವ ಅನ್ನುವಂತಹ ಅರ್ಥ ಕೂಡ ಇದೆ ಉದನ ಎನ್ನುವುದಕ್ಕೆ. ಹಾಗಾಗಿ ಉದನೇಶ್ವರ ಎನ್ನುವಂತಹ ಸಂಕಲ್ಪ ಹೇಗೆ ಅದೇ ಇಲ್ಲಿ ಒಂದು ಉದನ ಅಲ್ಲಿ ಅಂದ್ರೆ ಅಲ್ಲಿ ಅದಕ್ಕೆ ಮತ್ತೆ ಇದಕ್ಕೆ ಸಂಪರ್ಕ ಏನು ಗೊತ್ತಿರುವುದಾಗಿಲ್ಲ. ಮತ್ತೆ ಇಲ್ಲಿಗೆ ಬಂದಂತಹ ಸ್ಥಾಪನೆಯ ಇತಿಹಾಸವನ್ನ ನಮಗೆ ತಿಳಿದ ಹಾಗೆ ಪೂರ್ವದಲ್ಲಿ ಋಷಿಮುನಿಗಳೊಬ್ಬರು ಅಲ್ಲಿ ತಪಸ್ಸು ಮಾಡಿ ಅಲ್ಲಿ ಮೊದಲೇ ಶಾಸ್ತಾರ ಸಾನ್ನಿಧ್ಯವನ್ನು ಅವರು ಗುರುತಿಸಿಕೊಂಡಿದ್ರು. ಆ ಬಳಿಕ ಅಲ್ಲಿಗೆ ಒಂದು ಶಿವ ಸಾನ್ನಿಧ್ಯ ಒಂದು ಪ್ರಚೋದನೆ ಆಯ್ತು ಅವರಿಗೆ. ಅವರು ಅದರ ಸಂಕಲ್ಪಿತವಾಗಿ ಗಂಗೆಯಿಂದ ಲಿಂಗವನ್ನು ತಂದ್ರು ಸ್ಥಾಪಿಸಿದ್ರು ಅಂತೇಳಿ. ಗಂಗೆಯಿಂದ ಲಿಂಗವನ್ನು ಎತ್ತುವಾಗಲೂ ಕೂಡ ಹಾಗೆ ಪ್ರಥಮವಾಗಿ ಅವರು ಎತ್ತುವಾಗ ಒಂದು ಅದಕ್ಕೆ ಆಕಾರ ಇಲ್ಲದಂತಹ ಒಂದು ಲಿಂಗ ಸಿಕ್ಕಿದ ಕಾರಣ ಇದು ಬೇಡ ಅಂತೇಳಿ ಸ್ವಲ್ಪ ಕೆಳಭಾಗಕ್ಕೆ ಅದನ್ನು ಹಾಕಿ ಮತ್ತೆ ಪುನಃ ಮೇಲ್ಭಾಗಕ್ಕೆ ಬಂದು ತೆಗೆದ್ರು ಕೂಡ ಅದೇ ಲಿಂಗ ಮತ್ತೆ ಮತ್ತೆ ಮರಳಿ ಸಿಗ್ತಾ ಉಂಟು. ಹಾಗಾಗಿ ಅದುವೇ ಅಲ್ಲಿಗೆ ಸಂಕಲ್ಪಿತವಾದದ್ದು ಅಂತೇಳಿ ಭಾವಿಸಿ ಅಲ್ಲಿ ತಂದು ಪ್ರತಿಷ್ಠಾಪಿಸಿದ್ರು ಅಂತೇಳಿ ಇತಿಹಾಸ ಹೇಳ್ತದೆ. ಹಾಗೆ ಆ ಬಳಿಕ ನಂತರ ಪೂಜಾ ವಿಧಾನಗಳೆಲ್ಲ ಮುಂದುವರಿತಾ ಹೋಗ್ತದೆ. ಒಂದು ಕಾಲಘಟ್ಟದಲ್ಲಿ ಅಲ್ಲಿನ ಆಚಾರ್ಯರನ್ನು ಅವರ ಏನೋ ಒಂದು ಮನಕ್ಲೇಶ ಬೇರೊಂದು ತಾಂತ್ರಿಕ ವರ್ಗದವರೊಟ್ಟಿಗೆ ಏನೋ ಇರಬೇಕು, ಅಲ್ಲಿಗೆ ಸಂಹಾರ ಮೂರ್ತಿಯಾಗಿ ಕಳುಹಿಸಲ್ಪಟ್ಟಂತಹ ಕುಕ್ಷಿಶಾಸ್ತಾರ ಅಥವಾ ಕುಟ್ಟಿಚಾತ ಅವರನ್ನು ಇಲ್ಲಿನ ಈ ಪೂಜೆಯ ಅರ್ಚಕ ವರ್ಗದವರು ಅವರನ್ನು ತಿಳ್ಕೊಂಡು ದಿವ್ಯ ದೃಷ್ಟಿಯಿಂದ ತಿಳ್ಕೊಂಡು ಅದನ್ನಲ್ಲಿ ಸ್ತಂಭಿಸಿದ್ರು ಅಂತೇಳಿ ಹೇಳ್ತಾರೆ. ಹಾಗೆ ಸ್ತಂಭಿಸಿದಾಗ ಅವರ ನಡುವೆ ಒಪ್ಪಂದ ಏರ್ಪಟ್ಟು ಕುಕ್ಷಿಶಾಸ್ತ್ರ ಹೇಳುತ್ತದೆ, ನಮ್ಗೆ ಒಂದು ಪಡೆಯ ನೈವೇದ್ಯವನ್ನು ಕೊಟ್ಟರೆ ಸಾಕು, ನಾನು ಇಲ್ಲಿಗೆ ಕಾರಣಿಕ ಶಕ್ತಿಯಾಗಿ ನಿಲ್ತೇನೆ ಅಂತೇಳಿ. ಹಾಗೆ ಆ ರೀತಿ ಕೂಡ ಒಂದು ನಂಬಿಕೆ. ಕುಟ್ಟಿಚಾತ ಮತ್ತು ಕುಟ್ಟಿಚಾತ ಬೇರೆ ಬೇರೆ, ಕುಟ್ಟಿಚಾತ ಮತ್ತು ಕುಕ್ಷಿಶಾಸ್ತ್ರ ಅಷ್ಟೇ. ಎರಡು ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www.vivekanandapuc.com.